ಪಂಚಾಯತ್ಗಳ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಈ ಜಿಲ್ಲೆಯ ಜನ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಯನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ನಿಟ್ಟಿನ ಹೋರಾಟವನ್ನು ಆಯೋಜನೆ ಮಾಡಬೇಕೆನ್ನುವಂಥ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಸೂಚನೆಯ ಮೇರೆಗೆ ಪ್ರಾಯಶಃ ಇವತ್ತು 2 ಜಿಲ್ಲೆಯ ಎಲ್ಲ ಪಂಚಾಯತ್ಗಳಲ್ಲಿ ಇವತ್ತು ಪ್ರತಿಭಟನಾ ಸಭೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಇವತ್ತು ಈ ಪಂಚಾಯತ್ನ ಆವರಣದ ಮುಂದೆ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ಉದ್ದೇಶ, ಈಗಾಗಲೇ ಬೂತಿನಲ್ಲಿರ್ತಕ್ಕಂಥ ಪ್ರತಿ ಮತದಾರನಿಗೆ 2 ವರ್ಷದ 2 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಜನ ವಿರೋಧಿ ನೀತಿಯಿಂದಾಗಿ ಜನ ಬೇಸತ್ತು ಹೋಗಿರ್ತಕ್ಕಂಥದ್ದನ್ನು, ಆ ಬೇಸರವನ್ನು ಇವತ್ತು ಪಂಚಾಯತಿನ ಕಚೇರಿಯ ಮುಂಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೂಲಕ ಪ್ರತಿಭಟನೆಯ ಮೂಲಕ ತೋರಿಸ್ತಕ್ಕಂಥ ಒಂದು ಪ್ರತಿಭಟನಾ ಸಭೆಯನ್ನು ಇವತ್ತು ಜಿಲ್ಲೆಯ 2 ಜಿಲ್ಲೆಯ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನು ಎಷ್ಟು ಕಡಿತ ಮಾಡಿ ದುಡ್ಡು ಉಳಿಸಲಿಕ್ಕೆ ಸಾಧ್ಯ ಎನ್ನುವಂತ ಒಂದು ಯೋಚನೆಯಲ್ಲಿ ಈ ರಾಜ್ಯದ ಸಿದ್ದರಾಮಯ್ಯ ಅವರ ಸರ್ಕಾರ ಇರ್ತಕ್ಕಂಥದ್ದು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ವಯಸ್ಸಾದ ಹಿರಿಯರಿಗೆ ಕೊಡಬೇಕಾದಂತ ವೃದ್ಧಾಪ್ಯ ವೇತನವನ್ನು, ಎಷ್ಟು ವೃದ್ಧಾಪ್ಯ ವೇತನವನ್ನು ಬೂತ್ ಮಟ್ಟದಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಆ ಚೀಟಿಯನ್ನು, ಆ ಪಟ್ಟಿಯನ್ನು ಇವಾಗಲೇ ಸರ್ಕಾರ ಪಂಚಾಯತ್ ವ್ಯಾಪ್ತಿಗೆ ಕಳಿಸಿದೆ. ಸುಮಾರು 14 ಲಕ್ಷಕ್ಕೂ ಹೆಚ್ಚು ವೃದ್ಧಾಪ್ಯ ವೇತನವನ್ನು ಕಡಿತಗೊಳಿಸಬೇಕೆನ್ನುವಂತ ನಿರ್ಣಯವನ್ನು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು. ವಿಧವಾ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಪಟ್ಟಿಯನ್ನು ಕಳಿಸಿರ್ತಕ್ಕಂಥದ್ದು. ಸಂಧ್ಯಾ ಸುರಕ್ಷಾ ಇರಬಹುದು, ಈ ರೀತಿಯ ಯಾವ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಅನೇಕ ವರ್ಷಗಳಿಂದ ಸರ್ಕಾರ ಕೊಡತಕ್ಕಂಥ ಯೋಜನೆಗಳನ್ನು ಕಡಿತಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಕಾಂಗ್ರೆಸ್ನ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಸಾಮಾನ್ಯ ಬಡ ಕುಟುಂಬದ ವಯೋವೃದ್ಧರಿಗೆ ಕೊಡ್ತಕ್ಕಂಥ ವೃದ್ಧಾಪ್ಯ ವೇತನವನ್ನು ನಿಲ್ಲಿಸಬೇಡಿ, ವಿಧವಾ ವೇತನವನ್ನು ನಿಲ್ಲಿಸಬೇಡಿ, ಅಂಗವಿಕಲರಿಗೆ ಕೊಡ್ತಕ್ಕಂಥ ಅಂಗವಿಕಲರ ವೇತನವನ್ನು ನಿಲ್ಲಿಸಬೇಡಿ, ಸಂಧ್ಯಾ ಸುರಕ್ಷವನ್ನು ನಿಲ್ಲಿಸಬೇಡಿ ಎನ್ನುವಂತ ಆಗ್ರಹವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡತಕ್ಕಂಥದ್ದು. ಇವತ್ತು 9/11 ಸಮಸ್ಯೆ, ಒಂದೊಂದು ಪಂಚಾಯತ್ನಲ್ಲಿ ಎಷ್ಟು 9/11ಗಳು ಬಾಕಿ ಇದೆ ಅಂತ ಹೇಳಿದ್ರೆ ಸುಮಾರು 100, 150, 200. ಬೆಳ್ತಂಗಡಿ ತಾಲೂಕಿನಲ್ಲಿ ಸರಿಸುಮಾರು 2,500 9/11 ಅರ್ಜಿಗಳು ಇವತ್ತು ಪಂಚಾಯತ್ನಲ್ಲಿ ಕೊಳಿತಾ ಇದೆ. ಜನಸಾಮಾನ್ಯರಿಗೆ ಗೊತ್ತಿದೆ, ಈ ಸರ್ಕಾರ ಬರುವುದಕ್ಕಿಂತ ಮುಂಚೆ 9/11ಗೆ ನಾವು ಎಲ್ಲಿ ಓಡಾಟ ಮಾಡಬೇಕಾದಂತ, ಅಲದಾಟ ಮಾಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಪಂಚಾಯತಿಗೆ ಬಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮೂಲಕ ನಮ್ಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ PDO ಹತ್ರನೇ ನಮಗೆ 9/11 ದೊರೆಯುತ್ತಾ ಇತ್ತು. ಮನೆ ನಿರ್ಮಾಣಕ್ಕೆ ನಮಗೆ ಅವಕಾಶ ಸಿಗ್ತಾ ಇತ್ತು. ಒಂದು ಲೋನ್ ಮಾಡಬೇಕಾದ್ರೆ ಆ 9/11 ಇಟ್ಟುಕೊಂಡು ಲೋನ್ ಮಾಡಿ ನಮಗೆ ನಮ್ಮ ಸಮಸ್ಯೆಗೆ, ನಮ್ಮ ಮನೆ ನಿರ್ಮಾಣಕ್ಕೆ ಅಥವಾ ಇನ್ಯಾವುದು ಲೋನಿನ ಸಮಸ್ಯೆಗೂ ಪರಿಹಾರಗಳು ಸಿಗ್ತಾ ಇತ್ತು. ನಮ್ಮ ಇವತ್ತು ಬೇಡಿಕೆ ಏನು, ನೀವು ಮೂಡಕ್ಕೆ 9/11 ಅನ್ನು ಹಸ್ತಾಂತರ ಮಾಡಿದ್ದೀರಿ, ಮೂಡದ ಮೂಲಕನೇ 9/11 ಸಿಗಬೇಕು ಎನ್ನುವಂತ ಆಗ್ರಹ ಏನು ನಿಮ್ದೇ ಸುತ್ತೋಲೆ ಏನಿದೆ ಅದನ್ನು ಬದಿಗೊತ್ತಿ ಗ್ರಾಮೀಣ ಪ್ರದೇಶದ ಜನರ ಕಷ್ಟಕ್ಕೆ ಸ್ಪಂದನೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತೊಮ್ಮೆ 9/11 ಅನ್ನು ಪಂಚಾಯತ್ನಲ್ಲೇ ಕೊಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕೆನ್ನುವಂತ ಆಗ್ರಹಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಮೂಡದ 9/11 ಸಮಸ್ಯೆ ಜಯಂತನ ಹೇಳಿದ್ರು, ಬೆಳ್ತಂಗಡಿಗೆ ಮೂಡುಬಿದಿರೆಗೆ ಹೋಗಬೇಕು. ಮೂಡದಲ್ಲಿರ್ತಕ್ಕಂಥದ್ದು ಒಬ್ಬ ಅಧಿಕಾರಿ, ಅವ ಮೂಡುಬಿದ್ರೆ, ಮುಲ್ಕಿ, ಬೆಳ್ತಂಗಡಿಯನ್ನು ಸೇರಿಸಿಕೊಂಡು 3 ತಾಲೂಕಿನಲ್ಲಿ ಒಬ್ಬ ಅಧಿಕಾರಿ ಎಷ್ಟು 9/11 ಅನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಇದೆ? ಮೂಡಕ್ಕೆ ಹೋದ ತಕ್ಷಣ ಆ 9/11ಗೆ ಹೋಗಬೇಕಾದಂತ ರಸ್ತೆ ಇಲ್ಲ ಅಂತ ಆದ್ರೆ ಅವನಿಗೆ 9/11 ಮೂಡ ಕೊಡೋದಿಲ್ಲ. ಅನೇಕ ಕಾನೂನುಗಳು ಮೂಡಕ್ಕೆ ಸಂಬಂಧಪಟ್ಟಂತೆ ಇದೆ. ನಮ್ಮ ಆಗ್ರಹ, ಹಿಂದೆ ಹೇಗೆ ಪಂಚಾಯತ್ನಲ್ಲಿ ಅಭಿವೃದ್ಧಿ ಅಧಿಕಾರಿಯ ಮೂಲಕ 9/11 ಅನ್ನು ಕೊಡಿಸ್ತಾ ಇದ್ದೀರೋ
ಅದೇ ರೀತಿಯಾಗಿ ಮತ್ತೊಮ್ಮೆ ಕೊಡಬೇಕೆನ್ನುವಂತಹ ಆಗ್ರಹವನ್ನು ಈ ಪ್ರತಿಭಟನೆ ಮೂಲಕ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ನಿಮಗೆ ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿದಿರಿ, ಹಿಂದೆಂದೂ ಕೇಳರಿಯದ ರೀತಿಯ ಕಾನೂನನ್ನು ಇವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿರ್ತಕ್ಕಂಥ ರೆವೆನ್ಯೂ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತಂದರು. ಇವತ್ತು ಏನು ಅಕ್ರಮ ಸಕ್ರಮ ಬಗರುಕುಂಬಿನ ಸಮಿತಿ ಕೇವಲ ಮುಖಸ್ತುತಿಗೆ ಮಾತ್ರ ಇವತ್ತು ಸಮಿತಿ ಇರ್ತಕ್ಕಂಥದ್ದು, ಅದರ ಪೂರ್ತಿ ರೈಟ್ಸ್ ಅನ್ನು ಇವತ್ತು ಜಿಲ್ಲಾಧಿಕಾರಿ ಮತ್ತು ಎಸಿಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಅಕ್ರಮ ಸಕ್ರಮ ಸಮಿತಿಗೆ ಯಾವುದೇ ಅರ್ಜಿಗಳು ಬರುವುದಕ್ಕಿಂತ ಮುಂಚೆ ಅದನ್ನು ತಿರಸ್ಕಾರ ಮಾಡಬೇಕು, ಅದನ್ನು ಪುರಸ್ಕಾರ ಮಾಡಬೇಕು ಎನ್ನುವಂತ ತೀರ್ಮಾನವನ್ನು ತಹಶೀಲ್ದಾರ್ ಎಸಿ ಡಿಸಿ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಈಗಾಗಲೇ ಬೆಳ್ತಂಗಡಿಯಲ್ಲೂ ಸುಮಾರು 6 ರಿಂದ 7 ಸಾವಿರ ಅರ್ಜಿಗಳು ತಿರಸ್ಕಾರಗೊಂಡಿದೆ. ಈ ಜೂನ್ ತಿಂಗಳನ್ನು ಸರ್ಕಾರ ಅಕ್ರಮ ಸಕ್ರಮ ಸಮಿತಿಯಲ್ಲಿರ್ತಕ್ಕಂಥ ಅರ್ಜಿಯನ್ನು ಅದು ಅರ್ಜಿ ಪುರಸ್ಕಾರ ಮಾಡಬೇಕು, ತಿರಸ್ಕಾರ ಮಾಡಬೇಕು, ನಿರ್ಣಯ ಮಾಡಿ ಈ ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ. ಪ್ರಾಯಶಃ ನನಗೆ ಮೌಖಿಕವಾಗಿ ತಹಶೀಲ್ದಾರ್ ಹೇಳಿರ್ತಕ್ಕಂಥದ್ದು ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ ಸುಮಾರು 36,000 ಅರ್ಜಿಗಳಲ್ಲಿ 35,000 ಅರ್ಜಿಗಳು ತಿರಸ್ಕಾರ ಆಗ್ತದೆ ಎನ್ನುವಂತ ಮಾತನ್ನು ತಹಶೀಲ್ದಾರ್ ಹೇಳಿದ್ದಾರೆ. ನಾವು ಇವತ್ತು ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೇವೆ ರೆವೆನ್ಯೂ ಸಚಿವರಿಗೆ, ಸಿದ್ದರಾಮಯ್ಯ ಅವರಿಗೆ, ಗ್ರಾಮೀಣ ಪ್ರದೇಶದ ಜನರಿಗೆ ಕೊಡಬೇಕಾದಂತಹ ಆ ಅಕ್ರಮ ಸಕ್ರಮ ಅರ್ಜಿಯನ್ನು ಪುರಸ್ಕಾರ ಮಾಡುವ ತಿರಸ್ಕಾರ ಮಾಡುವ ಹಕ್ಕು ಏನು ಹಿಂದೆ ಅಕ್ರಮ ಸಕ್ರಮ ಸಮಿತಿಗಿತ್ತು, ಆ ಸಮಿತಿಗೆ ಮತ್ತೊಮ್ಮೆ ಅದನ್ನು ಕೊಡಬೇಕೆನ್ನುವಂತ ಆಗ್ರಹವನ್ನು ಮಾಡ್ತೇವೆ. ಬಡವರ ಪರವಾಗಿ ನೀವು ನಿಲ್ಲಬೇಕೆನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಹಿಂದೆ ಅಕ್ರಮ ಸಕ್ರಮ ಅರ್ಜಿ ವಿಲೇವಾರಿಗೆ ಸಮಿತಿಗೆ ಬಂದ್ರೆ ಅಲ್ಲಿ ನಿಜವಾದ ಸಾಗುವಳಿದಾರನಿಗೆ ನಾವು ಅಕ್ರಮ ಸಕ್ರಮ ಮಂಜೂರಾತಿ ಮಾಡಬಹುದಿತ್ತು. ಆದ್ರೆ ಇವತ್ತು ಈ ಕೃಷ್ಣ ಬೈರೇಗೌಡರು ತಂದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಂದಿರ್ತಕ್ಕಂಥ ಅರ್ಜಿ ಹೇಗೆ ಅದನ್ನು ವಿಲೇವಾರಿ ಮಾಡುವುದು ಅಂತ ಹೇಳಿದ್ರೆ ಒಂದು ಆಪ್ ಮಾಡಿದ್ದಾರೆ. ಆ ಆಪಿನ ಮೂಲಕ ವಿಎ ಆ ಜಾಗಕ್ಕೆ ಬಂದು ಆಪಿನಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಕುಮ್ಕಿ ಅಂತ ಬಂದ್ರೆ ರಿಜೆಕ್ಟ್ ಆಗ್ತದೆ. 25 ವರ್ಷದ ಹಿಂದೆ ಅದರಲ್ಲಿ ಕೃಷಿ ಇಲ್ಲ ಅಂತ ಹೇಳಿದ ತಕ್ಷಣ ರಿಜೆಕ್ಟ್ ಆಗ್ತಾ ಇದೆ. ಅವನಿಗೆ ವಯಸ್ಸು ಕಡಿಮೆ ಇದ್ದ ತಕ್ಷಣ ಅದನ್ನು ರಿಜೆಕ್ಟ್ ಆಗ್ತಾ ಇದೆ. ಈ ಪದ್ಧತಿಯಿಂದಾಗಿ ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅಕ್ರಮ ಸಕ್ರಮ ಮಂಜೂರಾತಿ ಮಾಡದಂತಹ ಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿದೆ. ಹಿಂದಿನ ವ್ಯವಸ್ಥೆಯ ಆಧಾರದಲ್ಲಿ ಇದ್ರೆ ಸಕ್ರಮ ಸಮಿತಿಗೆ ಬಂದಾಗ ನಿಜವಾದ ರೈತನಿಗೆ ಮಂಜೂರಾತಿ ಮಾಡತಕ್ಕಂಥ ಪೂರ್ಣ ಅಧಿಕಾರ ಅಕ್ರಮ ಸಕ್ರಮ ಸಮಿತಿಗಿತ್ತು. ಆ ಎಲ್ಲ ಅಕ್ರಮ ಸಕ್ರಮ ಸಮಿತಿಗಿದ್ದಂತಹ ಹಕ್ಕನ್ನು ಇವತ್ತು ತೆಗೀತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ನಾನು ಈ ಪ್ರತಿಭಟನೆ ಮೂಲಕ ಮತ್ತೆ ಆಗ್ರಹ ಮಾಡ್ತೇನೆ, ಹಿಂದೆ ಹೇಗೆ ಅಕ್ರಮ ಸಕ್ರಮ ಸಮಿತಿಯ ಏನು ಅಭಿಪ್ರಾಯದಂತೆ ರೈತರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು, ಅದನ್ನು ಮತ್ತೊಮ್ಮೆ ಜಾರಿ ಮಾಡಬೇಕು ಎನ್ನುವಂತ ಆಗ್ರಹವನ್ನು ಈ ಸಭೆಯ ಮೂಲಕ ಮಾಡ್ತಾ ಇರತಕ್ಕಂಥದ್ದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆ ಉದ್ಭವವಾಗಿ ಇವತ್ತು ಯಾವುದೇ ಒಬ್ಬ ಮೇಸ್ತ್ರಿಗೆ ಕೆಲಸ ಇಲ್ಲದಂತಾಗಿದೆ. ಹೊಸ ಮನೆ ಕಟ್ಟುವವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಅಕ್ರಮ ಮರಳುಗಾರಿಕೆ ಎನ್ನುವಂತ ನೆಪವನ್ನು ಕೊಟ್ಟು ಇವತ್ತು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ಲೋಡ್ ಮರಳಿಗೆ 18 ರಿಂದ 20 ಸಾವಿರ ರೂಪಾಯಿ ಕೊಡ್ತಕ್ಕಂಥ ಸ್ಥಿತಿಯನ್ನು ತಂದು ನಿಲ್ಲಿಸಿರ್ತಕ್ಕಂಥದ್ದು. ಇದೇ 2,000 ಬಿಟ್ಟಿ ಭಾಗ್ಯವನ್ನು ಕೊಟ್ಟು 20,000ವನ್ನು ಒಂದು ಲೋಡ್ ಮರಳಿಗೆ ತಗೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಪ್ರಾಯಶಃ ಈ ಅಕ್ರಮ ಮರಳುಗಾರಿಕೆ ಮತ್ತು ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಬಣ ರಾಜಕೀಯದಲ್ಲಿ ಇವತ್ತು ಎಲ್ಲಿವರೆಗೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಡಿಡಿ ಮೈನ್ಸ್ ಇದ್ರು, ಒಬ್ಬ ದಕ್ಷ ಅಧಿಕಾರಿ ಇದ್ರು. ಅವರನ್ನು ಅಕ್ರಮ ಮರಳುಗಾರಿಕೆ ಮಾಡತಕ್ಕಂತ ಅವರ ಜೊತೆಯಲ್ಲಿ ಈ ಜಿಲ್ಲೆಯ ಕಾಂಗ್ರೆಸ್ನ ಬಣ ರಾಜಕೀಯದಿಂದಾಗಿ ಅವರನ್ನು ವಿನಾಕಾರಣ ಲೋಕಾಯುಕ್ತಕ್ಕೆ ರೈಡ್ ಮಾಡಿಸಿದ್ರು. ಲೋಕಾಯುಕ್ತದ ರೈಡ್ ಮಾಡಿದ ತಕ್ಷಣ ಕೋರ್ಟಿಗೆ ಹೋದ್ರು. ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಡಿಡಿ ಕೋರ್ಟಿಗೆ ಹೋದ್ರೆ ಕೋರ್ಟ್ ಹೇಳ್ತದೆ ಇದು ಡಿಡಿ ಅವರ ಮೇಲೆ ಮಾಡಿರ್ತಕ್ಕಂಥ FIR ಸಮಂಜಸ ಅಲ್ಲ, ಅದರಿಂದಾಗಿ ಆ FIR ಗೆ ಸ್ಟೇ ಕೊಡ್ತೇನೆ ಅಂತ ಹೇಳಿ ಕೋರ್ಟ್ ನ್ಯಾಯಯುತವಾಗಿರ್ತಕ್ಕಂಥ ತೀರ್ಮಾನವನ್ನು ತಗೊಂಡಾಗ ಇಲ್ಲಿಯ ಕಾಂಗ್ರೆಸ್ ನಾಯಕರಿಗೆ ಮುಖಕ್ಕೆ ಬಡದಾಗೆ ಆಗ್ತದೆ. ಆ ಕಾರಣಕ್ಕೋಸ್ಕರ FIR ಕ್ವಾಶ್ ಆದ ನಂತರನೂ ಮತ್ತೆ ಡಿಡಿ ಅವರನ್ನು ಸಸ್ಪೆನ್ಷನ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಚೇಲಗಳಿಗೆ ಅಕ್ರಮ ಮರಳುಗಾರಿಕೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಎನ್ನುವ ಒಂದೇ ಕಾರಣಕ್ಕೋಸ್ಕರ ಈ ಜಿಲ್ಲಾ ಡಿಡಿಯನ್ನು ಸಸ್ಪೆಂಡ್ ಮಾಡತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಮಟ್ಟಕ್ಕೆ ಈ ಜಿಲ್ಲೆಯ ಕಾಂಗ್ರೆಸ್ಗಳು ಇವತ್ತು ಬಂದಿರತಕ್ಕಂಥದ್ದು. ಇವತ್ತು ಕೆಂಪು ಕಲ್ಲು ಮನೆ ಕಟ್ಟಲಿಕ್ಕೆ ಕೆಂಪು ಕಲ್ಲು ಇವತ್ತು ಸಿಗದಂತ ಪರಿಸ್ಥಿತಿ.
ಯಾಕೆ ಈ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವತ್ತು ಯಾವ ಲಾರಿಯವರು ಸಹ ಕಲ್ಲನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಕೇಳದಿಲ್ಲ. ಯಾಕಂತ ಹೇಳಿದ್ರೆ ನಾವು ಕಲ್ಲು ತಗೊಂಡು ಹೋದ್ರೆ ಪೊಲೀಸ್ನವ್ರು ಹಿಡಿತಾರೆ, ಕೇಸ್ ಹಾಕ್ತಾರೆ, ನನ್ನ ಇಡೀ ಲಾರಿಯನ್ನೇ ಸೀಸ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ನಾನು ದಿನಕ್ಕೆ 1 ಲೋಡು ಕೆಂಪು ಕಲ್ಲನ್ನು ಸಾಗಿಸಿ ನನ್ನ ಹೆಂಡತಿ ಮಕ್ಕಳನ್ನು ಸಾಗಿಸ್ತಾ ಇದ್ದೆ. ಇವತ್ತು ಅದಕ್ಕೂ ಕಲ್ಲು ಹಾಕಿದ್ದಾರೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಮನೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾರು ಕೇಳಿದ್ರೆ ಇದೇ ಕಾಂಗ್ರೆಸ್ ಸರ್ಕಾರ. ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡುತ್ತೇನೆ, ಹಿಂದೆ ಹೇಗೆ ಮರಳು ಈ ಜಿಲ್ಲೆಯಲ್ಲಿ ಇತ್ತು, ಜನರಿಗೆ ಸುಲಭದಲ್ಲಿ ಸಿಗ್ತಾ ಇತ್ತು, ಹಿಂದೆ ಹೇಗೆ ಕೆಂಪು ಕಲ್ಲು ಈ ಜಿಲ್ಲೆಯ ಜನರಿಗೆ ಸುಲಭದಲ್ಲಿ ಸಿಗ್ತಾ ಇತ್ತು, ಅದೇ ರೀತಿಯಾಗಿ ಸುಲಭದಲ್ಲಿ ಸಿಗ್ತಕ್ಕಂಥ ನಿಟ್ಟಿನ ರೀತಿಯಲ್ಲಿ ನಿಯಮವನ್ನು ಸಡಿಲೀಕರಣ ಮಾಡಬೇಕು ಎನ್ನುವಂತ ಆಗ್ರಹವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ, ಈ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ನಾನು ಈ ಪ್ರತಿಭಟನೆಯ ಮೂಲಕ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ನೋಡ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದ ರಸ್ತೆಗಳ ಸ್ಥಿತಿ. ದೇವರ ದೇಹದಲ್ಲಿ ಬೆಳ್ತಂಗಡಿಯ ಜನತೆ ದೇವರ ಆಶೀರ್ವಾದದಲ್ಲಿ ಸ್ವಲ್ಪ ಚೆನ್ನಾಗಿದ್ದೇವೆ ನಾವು. ಯಾಕೆ ಅಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಬೆಳ್ತಂಗಡಿ ತಾಲೂಕಿನ ಪ್ರಮುಖ ರಸ್ತೆಗಳಿಗೆ ಅನುದಾನವನ್ನು ಯಡಿಯೂರಪ್ಪನ ಸಾಹೇಬರು ಕೊಟ್ಟಿದ್ರು. ಪ್ರಾಯಶಃ ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲಾ ರಸ್ತೆಗಳು ಒಂದು ಯಥಾಸ್ಥಿತಿಯಲ್ಲಿದೆ. ಉದಾಹರಣೆಗೆ ನಮ್ಮ ಕರಿಮಣಲಿನಿಂದ ಪಡ್ಡಂದಡ್ಕದಿಂದ ಕಾಶಿಪಟ್ಟಣಕ್ಕೆ ಹೋಗುವಂತ ರಸ್ತೆ ನಮ್ಮ ಸರ್ಕಾರ ಇದ್ದಾಗ ಸುಮಾರು 2.5 ಕೋಟಿ ರೂಪಾಯಿ ಕೊಟ್ಟು ಆ ಕಡೆಯಿಂದ ಪಡ್ಡಂದಡ್ಕಕ್ಕೆ ಬರುವ ರಸ್ತೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಆದ್ರೆ ಈಗ ಮತ್ತೆ ಆ ಉಳಿದಿರ್ತಕ್ಕಂಥ ಪಡ್ಡಂದಡ್ಕ ರಸ್ತೆಯನ್ನು ನಿರ್ಮಾಣ ಹೊಸ ಟಾರ್ ರಸ್ತೆ ಮಾಡಬೇಕು ಅಂತ ಮನವಿ ಕೊಟ್ಟಾಗ 5 ಸಲ ಇವತ್ತು ರಾಜ್ಯದ PWD ಸಚಿವರಿಗೆ ಮನವಿ ಕೊಟ್ಟಿದ್ದೇನೆ. ಇವತ್ತಿನವರೆಗೆ 1 ರೂಪಾಯಿ ಗ್ರಾಂಟ್ ಅನ್ನು ಅದಕ್ಕೆ ಕೊಡ್ಲಿಲ್ಲ. ಹೋಗಿ ಕೇಳಿದ್ರೆ ಹೇಳ್ತಾರೆ, ಎಲ್ಲಿಂದ ಕೊಡುದು MLA ಸಾಹೇಬ್ರೆ, ನಮ್ಮ ಹತ್ರ ದುಡ್ಡಿಲ್ಲ, ಗ್ಯಾರಂಟಿಗೆ ಕೊಡ್ಲಿಕ್ಕೆ ನಮಗೆ ದುಡ್ಡಿಲ್ಲ, ಇನ್ನು ನಿಮಗೆ ರೋಡಿಗೆ ಎಲ್ಲಿಂದ ನಾವು ದುಡ್ಡು ಕೊಡುದು ಎನ್ನುವಂತ ಪರಿಸ್ಥಿತಿಯ ನಿರ್ಮಾಣ ಮಾಡಿದ್ದಾರೆ. ಪ್ರಾಯಶಃ ಈ ಸಂದರ್ಭದಲ್ಲಿ ಪಡ್ಡಂದಡ್ಕದ ಜನ ಕೇಳುವುದು 2,000 ರೂಪಾಯಿ ಅಲ್ಲ, ಪಡ್ಡಂದಡ್ಕದ ಜನ ಕೇಳುವುದು ಇಂಕಲ್ನ ರೋಡ್ ಮಲ್ಪ್ಲೆ ಅಂತ ಹೇಳುವಂತ ಮಾತನ್ನು ಕೇಳ್ತಕ್ಕಂಥದ್ದು. ನಾನು ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡ್ತೇನೆ. ಈ ರೀತಿ ಗ್ರಾಮೀಣ ಪ್ರದೇಶದ ಉದಾಹರಣೆ ಕೊಟ್ಟದ್ದು ನಾನು ಪಡ್ಡಂದಡ್ಕ. ಈ ರೀತಿ ಗ್ರಾಮೀಣ ಪ್ರದೇಶದ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಆದ್ಯತೆಯ ಮೇಲೆ ಅಭಿವೃದ್ಧಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಎನ್ನುವಂತ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ಇವತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಹಿಂದೆ ಯಾವುದೇ ಅನುದಾನಕ್ಕೆ ಹೋಗಿ MLAಗಳು ಕೇಳಿದಾಗ ನಮಗೆ ಎಲ್ಲ ಅನುದಾನಗಳನ್ನು ಇವತ್ತು ನಿಲ್ಲಿಸಿರ್ತಕ್ಕಂಥದ್ದು. ಒಂದು ಗ್ರಾಮೀಣ ಶಾಲೆಗೆ ಒಂದು ಹಂಚು ಹೋಗಿದೆ, ಪಕ್ಕಾಸ್ ಹೋಗಿದೆ, ಅನುದಾನ ಕೊಡಿ ಅಂತ ಹೇಳಿದ್ರೆ 1 ಲಕ್ಷ 2 ಲಕ್ಷ ಕೊಡ್ಲಿಕ್ಕೆ ಗತಿ ಇಲ್ಲದಂತ ಇವತ್ತು ಬಿಕಾರಿ ಸರ್ಕಾರ ಇದ್ರೆ ಕಾಂಗ್ರೆಸ್ನ ಸರ್ಕಾರ. ಈ ಸರ್ಕಾರವನ್ನು ನಾನು ಬಿಕಾರಿ ಸರ್ಕಾರ ಅಂತ ಹೇಳ್ತೇನೆ, ದಿವಾಳಿ ಸರ್ಕಾರ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭಿವೃದ್ಧಿ ಬೇಡವೇ ಬೇಡ. ಇವರು ಕೇವಲ ಗ್ಯಾರಂಟಿ ಆಧಾರದಲ್ಲಿ ನಾವು ಗೆದ್ದಿದ್ದೇವೆ, ಗ್ಯಾರಂಟಿ ಅಂತ ಹೇಳಿಕೊಂಡು ಜೀವನ ಮಾಡ್ತೇವೆ ಅನ್ನುವಂತ ಮಾನಸಿಕತೆ ಇರ್ತಕ್ಕಂಥದ್ದು. ಅದರ ಹೊರತಾಗಿ ಹೇಳ್ತೇನೆ, ಅಕ್ಕನವರು ಇದ್ದಾರೆ ಇಲ್ಲಿ, ಗ್ಯಾರಂಟಿ 2,000 ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ಬಂದದ್ದು 2 ಸಲ. ಅದರಲ್ಲೂ 2 ಸಲ ಪೂರ್ತಿ ಯಾರಿಗೂ ಬರಲಿಲ್ಲ. ಮೊದಲೊಂದು ಸಲ ಗ್ಯಾರಂಟಿ ಅನೌನ್ಸ್ ಮಾಡಿದ್ರು, 2,500 ರೂಪಾಯಿ ಹಾಕಿದ್ರು. ಆಮೇಲೆ MP ಚುನಾವಣೆ ಬಂದಾಗ ಮತ್ತೆ ಜನ ಕೇಳ್ತಾರೆ, ತಾಯಂದ್ರು ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಕೆಲವರಿಗೆ 2 ತಿಂಗಳಿದ್ದು ಹಾಕಿದ್ರು, ಕೆಲವರಿಗೆ 1 ತಿಂಗಳಿದ್ದು ಹಾಕಿದ್ರು, ಕೆಲವರಿಗೆ ನಿಮಗೆ ಹಾಕಿದ್ದೇವೆ, KYC ಪ್ರಾಬ್ಲಮ್ ಇದೆ, ಬರ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತಿನವರೆಗೂ ಕೆಲವರಿಗೆ 3 ಕಂತು ಬಂದಿದೆ, ಕೆಲವರಿಗೆ 2 ಕಂತು ಬಂದಿದೆ, ಕೆಲವರಿಗೆ 1 ಕಂತು ಬಂದಿದೆ. ಇನ್ನು ಯಾವುದೇ ಎಲೆಕ್ಷನ್ ಇಲ್ಲಲ್ಲ, ಹಾಗೆ ಸದ್ಯಕ್ಕೆ ಹಾಕೋದಿಲ್ಲ. ಯಾಕಂದ್ರೆ ಇನ್ನು ಹಾಕೋದು ಯಾವಾಗ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬಂದಾಗ ಮತ್ತೆ ಮುಂಗೈಗೆ ಬೆಣ್ಣೆ ಮುಟ್ಟಿಸಿದ ರೀತಿಯಲ್ಲಿ ಮತ್ತೆ 1 ಕಂತು 2 ಕಂತು ಹಾಕಿ ನಮ್ಮನ್ನು ಮಂಗ ಮಾಡತಕ್ಕಂತ ರೀತಿಯಲ್ಲಿ ಈ ಸರ್ಕಾರ ಆಡಳಿತ ಮಾಡ್ತಾ ಇದೆ, ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ನಮ್ಮನ್ನು ಮರಳು ಮಾಡುವ ಸರ್ಕಾರ ಎನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತೇನೆ. ಇವತ್ತು ನೀವು ಕೊಟ್ಟ ಮಾತಿಗೆ ನಿಜವಾಗ್ಲೂ ಬೆಲೆ ಇದೆ, ಬೆಲೆ ಬರಬೇಕು ಅಂತ ಹೇಳಿದ್ರೆ ನೀವೇನು ತಿಂಗಳು 2,000 ಕೊಡ್ತೇನೆ ಅಂತ ಹೇಳಿದಿರಾ, ಅದನ್ನು 2,000 ರೂಪಾಯಿಯಾಗಿ ಕೊಡಿ, ಆಗ ನಿಮಗೆ ಗೌರವ ಬರ್ತದೆ. ಇದನ್ನು ಒಂದು ಕಡೆಯಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳುದು, ಇನ್ನೊಂದು ಕಡೆ ಕೊಡದೆ ಕೂತ್ಕೊಳ್ಳುವುದು, ಇನ್ನೊಂದು ಕಡೆ ಸಚಿವರು ಹೇಳ್ತಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ತಾಯಿಯಂದ್ರು ಕೇಳಿದ್ರು, ಅಮ್ಮ ನಮಗೆ ನೀವು 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರಿ, ಇನ್ನೂ ಬಂದಿಲ್ಲ. ನಾವು 2,000ವನ್ನು ತಿಂಗಳು ಕೊಡ್ತೇನೆ ಅಂತ ಕೊಟ್ಟು ಹೇಳಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ರು ಹೇಳ್ತಾರೆ, ಏನು 2,000 ಕೊಡದಿದ್ರೆ ಜೀವನನೇ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳಿ ಇದೇ ರಾಜ್ಯ ಸರ್ಕಾರದ ಒಬ್ರು ಮಂತ್ರಿ ಹೇಳ್ತಾರೆ. ಪ್ರಾಯಶಃ ಈ ನಿಟ್ಟಿನಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಈ ಸರ್ಕಾರದ ಹತ್ರ ದುಡ್ಡಿಲ್ಲ. ಈ ಸರ್ಕಾರ ಕೇವಲ ಅವರ ಕಿಸೆ ತುಂಬಿಸಿಕೊಳ್ಳಿಕ್ಕೆ ಈ ಸರ್ಕಾರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ 2 ವರ್ಷದಲ್ಲಿ 1 ಮನೆ ಪಂಚಾಯತಿಗೆ ಇವತ್ತು ಅಲಾಟ್ಮೆಂಟ್ಗಳಾಗಿಲ್ಲ.
ನಮ್ಮ ಸರ್ಕಾರ ಇದ್ದಾಗ 2800 ಮನೆಗಳನ್ನು ಏಕಕಾಲದಲ್ಲಿ ಕಿನ್ಯಮದಲ್ಲಿ ನಾವು ಪ್ರತಿ ಪಂಚಾಯತ್ನಲ್ಲಿ ಫಲಾನುಭವಿಗಳ ಪಟ್ಟಿಯನ್ನು ಮಾಡಿ ಹಂಚಿಕೆ ಮಾಡುವಂತ ಕೆಲಸ ಮಾಡಿದ್ವಿ. ಪ್ರಾಯಶಃ ಈ ಸರ್ಕಾರ 2 ವರ್ಷದಲ್ಲಿ ಒಂದೇ ಒಂದು ಮನೆಯನ್ನು ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಕೊಡದ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಸರ್ಕಾರ. ಇವತ್ತು ಜಯಂತನ ಹೇಳಿದ್ರು, ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ₹1 ಅನುದಾನ ಇಲ್ಲ. ಕೇಳಿದ್ರೆ ಹೇಳ್ತಾರೆ ನಮ್ಮದು ಅಲ್ಪಸಂಖ್ಯಾತರ ಹಿತರಕ್ಷಣೆಯ ಸರ್ಕಾರ ಅಂತ ಹೇಳಿ. ಪ್ರಾಯಶಃ ಸಿದ್ದರಾಮಯ್ಯರು ಪ್ರಥಮ ವರ್ಷ 15,000 ಕೋಟಿ ಅಲ್ಪಸಂಖ್ಯಾತರಿಗೆ ಕೊಟ್ಟರು. ಮೊನ್ನೆ ಜಯಂತನ ಹೇಳಿದ್ರು, ಈ ಜಿಲ್ಲೆಯಲ್ಲಿ ಉರುಸಿಗೆ 2 ಕೋಟಿ ಕೊಡ್ತಾರೆ, ನಮ್ಮ ದೇವಸ್ಥಾನಕ್ಕೆ 10 ಲಕ್ಷ ಕೊಡಿ, 5 ಲಕ್ಷ ಕೊಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದು ವಿಪರ್ಯಾಸದ ಸರ್ಕಾರ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ. ಇವತ್ತು ಹೊಸ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ. ಹಿಂದೆ ನಮಗೆ ಕುಮ್ಕಿ ರೈಟ್ಸ್ ಇತ್ತು, ನಮ್ಮ ವರ್ಗಕ್ಕೆ ತಾಗಿಕೊಂಡಿರ್ತಕ್ಕಂಥ 1.5 ಸಂಕಲೆ ಜಾಗ, ಅದು ನಮಗೆ ಮೆಡ್ರಾಸ್ ಪ್ರೊವಿನ್ಸ್ ಆಕ್ಟ್ ಪ್ರಕಾರ ನಮಗೆ ಅದು ಕುಮ್ಕಿ ರೈಟ್ಸ್ ಅಂತ ಇತ್ತು. ನಾವು ಸುಪ್ರೀಂ ಕೋರ್ಟ್ ವರೆಗೆ ನಮ್ಮ ಕುಮ್ಕಿ ಹಕ್ಕಿನ ಬಗ್ಗೆ ನಾವು ಹೋರಾಟವನ್ನು ಮಾಡಬಹುದಿತ್ತು. ಆದ್ರೆ ಇವತ್ತು ರೆವೆನ್ಯೂ ಸಚಿವರು ತಂದಿರತಕ್ಕಂತ ಒಂದು ಮಸೂದೆಯ ಪ್ರಕಾರ ನನ್ನ ಜಾಗವನ್ನು ನಾನು ಇನ್ನೊಬ್ಬರಿಗೆ ಮಾರಿದ್ರೆ ಆ ಮಾರಿ ಯಾರು ಪರ್ಚೇಸ್ ಮಾಡ್ತಾನೆ ಅವನಿಗೆ ಇನ್ನು ಮುಂದೆ ಕುಮ್ಕಿ ರೈಟ್ಸ್ ಬರುವುದಿಲ್ಲ ಎನ್ನುವಂತ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಒಂದು ವೇಳೆ ನನ್ನ ವರ್ಗ ಜಾಗದಲ್ಲಿ ಪಟ್ಟ ಜಾಗದಲ್ಲಿ ನಾನು ಮನೆ ನಿರ್ಮಾಣಕ್ಕೋಸ್ಕರ 5 ಸೆಂಟ್ಸ್ ಜಾಗವನ್ನು ಕನ್ವರ್ಷನ್ ಮಾಡಿದ್ರೆ, ಕನ್ವರ್ಷನ್ ಆದ ನಂತರ ಆ ಜಮೀನಿಗೆ ಸೇರಬೇಕಾದಂತ ಕುಮ್ಕಿ ರೈಟ್ಸ್ ಇಲ್ಲ ಎನ್ನುವಂಥದ್ದನ್ನು ಈ ಮಸೂದೆಯಲ್ಲಿ ಜಾರಿಗೆ ತಂದಿದ್ದಾರೆ. ತಂದೆ ಮಕ್ಕಳಿಗೆ ವಿಭಾಗ ಪತ್ರ ಮಾಡಿ ಆಸ್ತಿಯನ್ನು ವಿಭಾಗ ಮಾಡಿದ್ರೆ ವಿಭಾಗದ ನಂತರ ಕುಮ್ಕಿ ರೈಟ್ಸ್ ಯಾರಿಗೂ ಸಿಗುವುದಿಲ್ಲ ಎನ್ನುವಂತ ಒಂದು ಮಸೂದೆಯನ್ನು ಈ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಈ ಮೂಲಕ ಅವತ್ತಿನಿಂದ ಪಾರಂಪರಿಕವಾಗಿ ನಾವು ಅವತ್ತು ಮೆಡ್ರಾಸ್ ಸರ್ಕಾರದ ಜೊತೆ ಇದ್ದಾಗ ಈ ಜಿಲ್ಲೆಯವರಿಗೆ ಕೊಟ್ಟಿರ್ತಕ್ಕಂಥ ಕುಮ್ಕಿ ರೈಟ್ಸ್ ಅನ್ನು ಇವತ್ತು ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ರೈತರಿಗೆ ಸಿಗ್ತಕ್ಕಂಥ ಕುಮ್ಕಿ ರೈಟ್ಸ್ ಅನ್ನು ಕಿತ್ತೆಗೆಯತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಕೃಷ್ಣ ಬೈರೇಗೌಡರು ಸೇರ್ಕೊಂಡು ಇವತ್ತು ಮಾಡಿದ್ದಾರೆ. ಇದನ್ನು ನಾವು ಈ ಹೋರಾಟದ ಮೂಲಕ ಖಂಡಿಸ್ತೇವೆ. ಹಿಂದೆ ಹೇಗೆ ನಮಗೆ ಕುಮ್ಕಿ ರೈಟ್ಸ್ ಇತ್ತೋ ಅದೇ ರೀತಿಯ ಕುಮ್ಕಿ ರೈಟ್ಸ್ ಅನ್ನು ಮುಂದೆ ದಿನಗಳಲ್ಲೂ ಕೊಡಬೇಕೆನ್ನುವಂತ ಆಗ್ರಹವನ್ನು ಈ ಪ್ರತಿಭಟನೆಯ ಮೂಲಕ ನಾನು ಮಾಡ್ಲಿಕ್ಕೂ ಇಷ್ಟಪಡ್ತೇನೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ಈ ರಾಜ್ಯ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ರಾಜ್ಯ. ನಮ್ಗೆ ಗೊತ್ತಿರಬೇಕು, ಗ್ರಾಮೀಣ ಪ್ರದೇಶದ ST ಸಮುದಾಯಕ್ಕೆ ಸಿಗಬೇಕಾದಂತ SC ಸಮುದಾಯಕ್ಕೆ ಸಿಗಬೇಕಾದಂತ ಸೌಲಭ್ಯಗಳು, ಅದು ಗಂಗಾ ಕಲ್ಯಾಣ ಇರಬಹುದು ಅಥವಾ ವಾಹನದ ಸೌಲಭ್ಯ ಇರಬಹುದು, ಈ ರೀತಿ ಅನೇಕ ಸೌಲಭ್ಯಗಳಿಗೆ ಸಿಗಬೇಕಾದಂತ ಹಣವನ್ನು ವಾಲ್ಮೀಕಿ ನಿಗಮದಿಂದ ಡೈರೆಕ್ಟ್ ಆ ದುಡ್ಡನ್ನು ಬಳ್ಳಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಮತ್ತೆ ಶಾಸಕರುಗಳು ಸೇರಿಕೊಂಡು ಅಲ್ಲಿ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಂಡು ವಿಡ್ರಾ ಮಾಡಿ ಅವರ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ವಿನಿಯೋಗಿಸಿದ್ದನ್ನು ನಾವು ನೋಡಿದ್ದೇವೆ. ಆ ಕಾರಣಕ್ಕೋಸ್ಕರ ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಹ ಕೊಟ್ಟಿದ್ದಾರೆ. ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಸ್ವತಃ ಸೈಟ್ ಅನ್ನು ತಗೊಂಡು ಇವತ್ತು ನಾನು ಕಪ್ಪು ಚುಕ್ಕೆ ಇಲ್ಲದ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ಕಪ್ಪು ಚುಕ್ಕೆ ಎಲ್ಲ ಇಡೀ ಮುಖಕ್ಕೆ ಮಸಿ ಬಳಿದುಕೊಳ್ಳುವಂತ ವ್ಯವಸ್ಥೆಯನ್ನು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರು. ದಿನ ಬೆಳಿಗ್ಗೆ ಮೊನ್ನೆ ಆಳಂದದ ಶಾಸಕರು ವಿಡಿಯೋ ಅವರ ಫೋನಲ್ಲಿ ಮಾತಾಡಿರ್ತಕ್ಕಂಥದ್ದು ಈಗಾಗಲೇ ವೈರಲ್ ಆಗಿದೆ. ಅವ್ರು ಏನ್ ಹೇಳಿದ್ದು, ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಪಂಚಾಯತ್ನ ಅಧ್ಯಕ್ಷರು ಬೆಂಗಳೂರಿಗೆ ಹೋಗಿ ಜನರಿಂದ ದುಡ್ಡು ಕಲೆಕ್ಟ್ ಮಾಡಿ ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಮನೆ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ಆಪಾದನೆ ಮಾಡಿದ್ದು ಬಿಜೆಪಿ MLAಗಳಲ್ಲ, ಅವರೇ ಪಾರ್ಟಿಯ ಸೀನಿಯರ್ MLA ಆಳಂದದ ಶಾಸಕರು ಇವತ್ತು ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ, ದಿನ ಬೆಳಗ್ಗೆ ಆದ್ರೆ ಕಿಸೆಗೆ ಏನು ಹಾಕೊಳ್ಳಬಹುದು ಎನ್ನುವ ಯೋಚನೆಯನ್ನು ಬಿಟ್ರೆ ಇನ್ಯಾವುದೇ ಯೋಚನೆ ಈ ಕಾಂಗ್ರೆಸ್ ಸರ್ಕಾರದ ಹತ್ರ ಇಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಪ್ರತಿಭಟನೆ ಮೂಲಕ ನಾನೊಂದು ಆಗ್ರಹ ಮಾಡ್ತೇನೆ, ಇಲ್ಲಿರ್ತಕ್ಕಂಥ 200-250 ಜನ ನಾವು ನಮ್ಮ ಬೂತುಗಳಲ್ಲಿ ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಸರ್ಕಾರ ಜನಹಿತದ ಸರ್ಕಾರ ಅಲ್ಲ, ಜನದ್ರೋಹಿ ಸರ್ಕಾರ ಎನ್ನುವಂಥದ್ದನ್ನು ನಾವು ಮನೆಗೆ ತಿಳಿಸಬೇಕಾದಂತ ಅವಶ್ಯಕತೆ ಇದೆ. ಇವರು 2 ವರ್ಷ 2 ತಿಂಗಳಲ್ಲೇ ಈ ರಾಜ್ಯವನ್ನು ಕೊಳ್ಳೆ ಹೊಡೆದ್ರೆ ಇನ್ನು 5 ವರ್ಷ ಪೂರ್ಣಗೊಳಿಸಿದ್ರೆ ಈ ಸರ್ಕಾರ ಇನ್ನು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಈ ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ. ದಿವಾಳಿ ಮಾಡಿ ಇವರು ಹೋಗುವಂತ ಮಾನಸಿಕತೆಯಲ್ಲಿ ಇರ್ತಕ್ಕಂಥ ಸಚಿವರುಗಳಿದ್ದಾರೆ, ಈ ರಾಜ್ಯ ಸರ್ಕಾರ ಇದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ನೋಡಿದ್ರಿ MLAಗಳು ಜಯಂತನ ಹೇಳಿದ್ರು, ಬಿಜೆಪಿ MLAಗಳಿಗೆ
ತಾತ್ಸಾರ ಮಾಡ್ತಾರೆ, ನಮ್ಮನ್ನು ಕಡೆಗಣೆ ಮಾಡ್ತಾರೆ ಅಂತೇಳಿ. ಅದು ಒಂದು ಕಡೆಯಲ್ಲಿ ಹೇಗೂ ಇದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ MLA-ಗಳಿಗೂ ದುಡ್ಡು ಕೊಟ್ಟಿಲ್ಲ, ಅನುದಾನವೇ ಸಿಗ್ತಾ ಇಲ್ಲ ಎನ್ನುವಂಥದ್ದನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೇವೆ. ಇವತ್ತು ಒಂದು ಮೊನ್ನೆ ನೇಮಯ್ಯರು ಹೇಳಿದ್ರು, ವೇಣೂರಿನ ಹತ್ರ ಒಂದು ರಸ್ತೆಯಲ್ಲಿ ನೀರು ನಿಂತಿದೆ, ಅದನ್ನು ಇಮಿಡಿಯೇಟ್ ತೆರವುಗೊಳಿಸಿ ಅಂತ. ಇಮಿಡಿಯೇಟ್ ನಾನು PWD ಇಂಜಿನಿಯರ್ಗಳಿಗೆ ಹೇಳಿ ಇಮಿಡಿಯೇಟ್ ಅದನ್ನು ತೆರವು ಮಾಡುವಂಥ ವ್ಯವಸ್ಥೆಯನ್ನು ಫೋನಲ್ಲಿ ಮಾಡಿದೆ. ಆದರೆ ಈ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಗತಿ ಹೇಗಿದೆ ಅಂತ ಹೇಳಿದ್ರೆ, ಅನುದಾನಕ್ಕೆ ಒಂದು ಅಭಿವೃದ್ಧಿಗೆ ದುಡ್ಡು ತರಲಿಕ್ಕೆ ಸಾಧ್ಯ ಆಗದೆ ಸ್ವತಃ MLA ಕೊಟ್ಟು ಹಿಡ್ಕೊಂಡು ರೋಡನ್ನು ಅಗೆಯುವಂತ, ರೋಡಲ್ಲಿ ನೀರು ಬಿಡಿಸುವಂತ ಪರಿಸ್ಥಿತಿಗೆ ಈ ಜಿಲ್ಲೆಯ ಒಬ್ಬ ಕಾಂಗ್ರೆಸ್ MLA ಬಂದಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ಹೆಚ್ಚು ದಿವಾಳಿ ಸರ್ಕಾರ ಆಗಿದೆ ಅಂತ ನಾನು ಉದಾಹರಣೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಈ ರೀತಿ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಇದಕ್ಕೆ ತಕ್ಕ ಪಾಠವನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಸಬೇಕು. ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ, ಮುಂದಿನ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಖಂಡಿತ ಕಾಂಗ್ರೆಸ್ ಸರ್ಕಾರದ ಈ ರೀತಿಯ ಏನು ಅಭಿವೃದ್ಧಿಯನ್ನು ಕಡೆಗಣಿಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದೆ, ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಪಸಂಖ್ಯಾತರ ಓಲೈಕೆ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮುಂದಿನ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಕರ್ನಾಟಕದ ರಾಜ್ಯದ ಜನ ಮಾಡಿ ತೋರಿಸ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಏನು ಬಡವರ ಹಿತವನ್ನು ಕಾಯುವ ಬದಲು ಬಡವರಿಗೆ ಮಾರಕವಾಗಿರ್ತಕ್ಕಂಥ ನಿಮ್ಮ ಸರ್ಕಾರ ನಡತೆಯನ್ನು ಇವತ್ತಾದರೂ ತಿದ್ದಿಕೊಳ್ಳಿ. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನ ಬೀದಿಗಿಳಿದು ಇನ್ನೂ ಉಗ್ರವಾದ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೈತಿಕತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ನೈತಿಕತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ, ವೃದ್ಧಾಪ್ಯ ವೇತನ ಕಸಿದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ವಿಧವಾ ವೇತನ ಕಸಿದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂಜೆ ಸುರಕ್ಷೆ ಕಸಿದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ, 9/11 ಇಂದಾಗಿ ತೊಂದರೆ ಅನುಭವಿಸುವಂತೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, 9/11 ಇಂದ ಜನರಿಗೆ ತೊಂದರೆ ಆಗುವಂತೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿಗೆ ಹಣ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ, ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇನ್ನಿತ ಈ ಒಂಜಿ ಯಶಸ್ವಿ ಪ್ರತಿಭಟನಾ ಸಭೆಗೆ ಉದ್ದೇಶಿಸಾದ ಪಾತೆರ ಹೊತ್ತಿನ ನಮ್ಮನ್ನ ನೆಚ್ಚಿನ ಶಾಸಕರೈನ ಹರೀಶ್ ಪುಂಜರಿಗೆ ಮಾತೆರ ಪರವಾದ ಧನ್ಯವಾದ ಕೊರಂದಿಲ್ಲ. ಅಂಚನೆ ಜಿಲ್ಲಾ BJP ಉಪಾಧ್ಯಕ್ಷರು ಬಾರಿ ಪೊರಲೋಡು ನಮ್ಮನ್ನು ಉದ್ದೇಶಿಸಾದ ಪಾತೆರಂಜನ ಶ್ರೀಯುತ ಜಯಂತ್ ಕೋಟ್ಯಾನ್ರಿಗೆಲ್ಲ ಮಾತೆರ ಪರವಾದ ಧನ್ಯವಾದ ಕೊರಂದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಉಪಸ್ಥಿತರಿ ಪುನಃ ತಾಲೂಕು ರೈತ ಮೋರ್ಚಾದ ವಿಜಯಗೌಡ್ರೆ, ಹಿಂದುಳಿದ ಮೋರ್ಚಾದ ರಾಜೇಶ್ವರಿ, ಅಂಚನೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರೇನ ನೇಮಯರಿ, ಪಂಚಾಯತ್ ಅಧ್ಯಕ್ಷರೇನ ಮಲ್ಲಿಕಾ ಹೆಗಡೆ, ಅಂಚನೆ ಮಾತಾ ಪಂಚಾಯತ್ ಸದಸ್ಯರು, ಮಾತಾ ಸಜ್ಜನ ನಾಗರಿಕ ಬಂಧುಲು, ಅಂಚನೆ ಪತ್ರಿಕಾ ಮಾಧ್ಯಮದ ಬಂಧುಲು, ಆರಕ್ಷಕ ಸಿಬ್ಬಂದಿಲು, ಸಹಕಾರ ಕೊರಿಯ ಮಾತೆರಿಗಳ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಂದಲ್ಲ. ಇತ್ತೆ ಮನವಿನ ನಮ್ಮ PDOನ ಮೂಲಕ ರಾಜ್ಯಪಾಲರಿಗೆ ಕೊರವಿಲ್ಲ. ಇವತ್ತು ಬೆಳ್ತಂಗಡಿಯ ಎಲ್ಲಾ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಎದುರುಗಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ ನಾವು ವೇಣೂರು ಪಂಚಾಯತ್ ಮುಂಭಾಗ ಇದ್ದೀವಿ. ಇಲ್ಲಿ ಕೂಡ ಶಾಸಕರಾಗಿರ್ಬೋದು, ಆಮೇಲೆ ಜಯಂತ್ ಕೋಟೆನ ಕೂಡ ಅವರ ಮುಂದಾಳತ್ವದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆಯಿತು. ಸರ್ ನಮಸ್ತೆ. ಆಕ್ಚುಲಿ ಇವತ್ತು ನಾವು ಹೇಳ್ತಾ ಇದ್ರಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹಲವಾರು ಬೇಡಿಕೆ ಇದೆ, ಹಲವಾರು ಆರೋಪ ಇದೆ, ತುಂಬಾ ದೂರಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಮುಖ್ಯವಾದ ಒಂದು ಬೇಡಿಕೆ ಆಮೇಲೆ ಎಚ್ಚರಿಕೆ ಕರೆ ಏನು? ನಾನು 2005ರಿಂದ 2011ರವರೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೆ. ನನಗೆ ಗ್ರಾಮೀಣ ಪ್ರದೇಶದ ಜನರ ಕಷ್ಟ ಏನಂತ ನನಗೆ ಗೊತ್ತಿದೆ. ನಾವಿವತ್ತು ನಮ್ಮ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಗ್ರಾಮ ಮಟ್ಟಕ್ಕೆ ಇಳಿದು ಪ್ರತಿಭಟನೆ ಮಾಡುವಂಥದ್ದೊಂದು ಸಂದರ್ಭ ಈ ಕಾಲಘಟ್ಟದಲ್ಲಿ ಬಂದಿದೆ. ಯಾಕೆಂತ ಹೇಳಿದರೆ, ಇವತ್ತು
ಕೆಲವೊಂದು ಹಗರಣಗಳು ಇರ್ಬೋದು, ಅದು ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಸೀಮಿತವಾಗಿ ಅದರ ನಾವು ಪಾರ್ಟಿ ಕಡೆಯಿಂದ ಹೋರಾಟ ಮಾಡ್ತೇವೆ, ಅದನ್ನು ನಿಲ್ಲಿಸುವಂತ ಅದರ ಬಗ್ಗೆ ಹೋರಾಟ ಆಗ್ತದೆ. ಆದರೆ ಇವತ್ತು ಒಂದು 9 ಲೈನ್ನ ಸಮಸ್ಯೆ, ಇವತ್ತು ವಸತಿಯ ಸಮಸ್ಯೆ, ಮತ್ತೆ ಇಲ್ಲಿರುವಂಥದ್ದು ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿರುವ ಅನುದಾನಗಳ ಕೊರತೆ, ಇದನ್ನೆಲ್ಲ ಮನವರಿಕೆ ಮಾಡಿ ಇವತ್ತು ಜನರ ಸಾಮಾನ್ಯರಿಗೆ ಮುಟ್ಟಿಸದೇ ಇದ್ರೆ, ಗ್ರಾಮೀಣ ಪ್ರದೇಶದ ಜನರು ಅದು ಜಾಗೃತಿ ಆಗದೇ ಇದ್ರೆ ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವುದಿಲ್ಲ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಎರಡೂ ಜಿಲ್ಲೆಯಿಂದ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ಗ್ರಾಮ ಪಂಚಾಯತಿ ಎದುರು ನಾವು ಜನಪ್ರತಿನಿಧಿಗಳು ಮತ್ತೆ ನಾವು ಗ್ರಾಮ ಪಂಚಾಯತಿನ ಸದಸ್ಯರು ಎಲ್ಲರೂ ಸೇರಿಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂತ ಕೆಲಸಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿ ಎಲ್ಲ ಕಡೆ ಯಶಸ್ವಿಯಾಗಿದೆ. ಯಾಕಂತ ಹೇಳಿದ್ರೆ ಜನರಿಗೆ ಈ ಸರ್ಕಾರದ ಒಂದು ಉದ್ರೇಕ ಇದೆ. ಈ ಸರ್ಕಾರ 2.5 ವರ್ಷದಲ್ಲಿ ಮಾಡಿದಂತ ಹಿಂದೂ ವಿರೋಧಿ ನೀತಿ ಮತ್ತೆ ಜನಸಾಮಾನ್ಯರ ಜನ ವಿರೋಧಿ ನೀತಿಗಳು ಎಲ್ಲ ಜನರ ಮನಸ್ಸಿಗೆ ಮುಟ್ಟಿದೆ. ಉದಾಹರಣೆಯನ್ನು ಹೇಳ್ತೇನೆ, ನಾವೊಂದು ಜನಸಾಮಾನ್ಯರು ಒಂದು 10 ಸೆಂಟ್ಸ್ ಜಾಗ ಇದ್ದವರು ಒಂದು ಮನೆ ಕಟ್ಟಬೇಕಾದ್ರೆ ಹಿಂದಿನ ಕಾಲದಲ್ಲಿ ಪಂಚಾಯತಿಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಅಲ್ಲಿ ಒಂದು ಪಾಪ ಡೋರ್ ನಂಬರ್ ಅಲ್ಲಿ ಕನ್ವರ್ಷನ್ ಅಲ್ಲಿ ಒಂದು ಡೋರ್ ನಂಬರ್ ಕೊಡುವಂತ ವ್ಯವಸ್ಥೆ ಇತ್ತು. ಈಗ 1.5 ವರ್ಷ 2 ವರ್ಷ ಎಲ್ಲಿದ್ರೆ ಮೂಡುಬಿದ್ರಿಗೆ ಹೋಗಿ ಅಲ್ಲಿ 2 ಜನ ಆಫೀಸರ್ ಇರುವುದು, ಇಲ್ಲಿಂದ ಗ್ರಾಮ ಪಂಚಾಯತಿಗೆ ಬಂದು ಗ್ರಾಮ ಪಂಚಾಯತಿ ಒಂದಷ್ಟು ದಾಖಲೆಯನ್ನು ರೆಡಿ ಮಾಡಿ ಮತ್ತೆ ತಾಲೂಕು ಮೂಡುಬಿದ್ರಿಗೆ ಹೋಗಿ ಅಲ್ಲಿ 3 ತಾಲೂಕಿಗೆ 2 ಅಧಿಕಾರಿಗಳು ಇರುವಂತದ್ದು, ಅಲ್ಲಿ ಹೋಗಿ ಜನರ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ? ಇದು ದೊಡ್ಡ ಹೊಡೆತ, ಇದು ದೊಡ್ಡ ಸಮಸ್ಯೆ, ಜನರಿಗೆ ಆಗುವಂಥದ್ದು ದೊಡ್ಡ ಸಮಸ್ಯೆ. ಮತ್ತೆ ಇಲ್ಲಿ ಇರುವಂಥದ್ದು 50-60 ವರ್ಷದಿಂದ ಇಲ್ಲಿ ಜನಸಾಮಾನ್ಯರು ಕೆಂಪು ಕಲ್ಲು ಹೊಯ್ಗೆ ಜನಸಾಮಾನ್ಯರು ಒಂದು ರೀತಿಯಲ್ಲಿ ಹಳ್ಳಿಯಲ್ಲಿ ಆಗ್ತಾ ಇತ್ತು. ಈಗ ಈ ಸರ್ಕಾರ ಬಂದ ಮೇಲೆ ಈಗ ಪರಿಸ್ಥಿತಿ ನೋಡಿದ್ರೆ ಒಂದು ಕೆಂಪು ಕಲ್ಲು ಒಬ್ಬ ಟಿಪ್ಪರ್ನ ಡ್ರೈವರ್ ತಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಪರ್ಮಿಟ್ ಆಗಬೇಕು. ಇಲ್ಲ ಇದ್ರೆ ಅವನು GPS ಮಾಡಿದ್ರೆ ಒಂದು ಅದೇ ಕೋರೆಯಿಂದ ಕಲ್ಲನ್ನ ಪರ್ಮಿಟ್ ಮಾಡಿ ಅದೇ ಕೋರೆಯಿಂದ ತರಬೇಕು, ಬೇರೆ ಕೋರೆಗೆ ಹೋಗಿ ಕಲ್ಲು ಲೋಡ್ ಮಾಡ್ಲಿಕ್ಕಿಲ್ಲ. ಈ ರೀತಿಯ ಪರಿಸ್ಥಿತಿ ಈಗ ಈ ರೀತಿಯಿಂದಾಗಿ ಜನಸಾಮಾನ್ಯರಿಗೆ, ಮೇಸ್ತ್ರಿಯವರಿಗೆ ಕೆಲಸ ಇಲ್ಲ, ಅಲ್ಲಿ ಕೈ ಆಲಿಯವರಿಗೆ ಕೆಲಸ ಇಲ್ಲ, ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ, ಸಣ್ಣ ಪುಟ್ಟ ಮನೆ ಕಟ್ಟುವವರಿಗೆ ಸಮಸ್ಯೆ ಇಲ್ಲ, ದೊಡ್ಡದವರಿಗೆ ಏನು ಸಮಸ್ಯೆ ಆಗಲಿಲ್ಲ, ಜನಸಾಮಾನ್ಯರಿಗೆ ಈಗ ಸಮಸ್ಯೆ ಆಗಿದೆ. ಅದಕ್ಕಾಗಿ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮೀಣ ಜನರ ಸಮಸ್ಯೆಗೆ ಪೂರಕವಾಗಿ ನಾವು ಇವತ್ತು ಕೆಲಸ ಮಾಡುವಂಥದ್ದು, ನಾವು ಪ್ರತಿಭಟನೆ ಮಾಡುವಂಥ ನಮ್ಮ ಜವಾಬ್ದಾರಿ ಅಂತ ಹೇಳಿ ಇವತ್ತು ನಾವು ಗ್ರಾಮೀಣ ಮಟ್ಟದ ಜನಸಾಮಾನ್ಯರಿಗೆ ಬಳಿ ಹೋಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ವಿ. ಇವತ್ತು ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಬಲವಾದ ಆರೋಪ ಕೂಡ ಮಾಡ್ತಾ ಇದ್ದೀರಾ. ಒಂದು ವೇಳೆ ಇಂಥ ನಿಮ್ಮ ಒಂದು ಮಾತಿಗೆ ಬೆಲೆ ಕೊಡದೇ ಇದ್ದಲ್ಲಿ ಮುಂದೆ ನಿಮ್ಮ ಏನಿದೆ? ಈ ಸರ್ಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಿತ್ತೊಗೆಯಬೇಕು, ಅದೇ ನಮ್ದು ಇದು, ಬೇರೆ ಏನಿಲ್ಲ. ಹೋರಾಟ ಮಾಡುದು, ಜನಸಾಮಾನ್ಯ ತಿಳಿಸು, ಇಲ್ಲದ್ರೆ ಈ ಸರ್ಕಾರ ಇಲ್ಲಿ ಇರಲೇಬಾರದು. ಅದೇ ರೀತಿ ನಮ್ಮ ಹೋರಾಟ. ಸೊ ಅದೇ ರೀತಿಯಾಗಿ ವೇಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾ ಹೆಗಡೆ ಇದ್ದಾರೆ. ಮೇಡಮ್, ಅನೇಕ ಕಡೆ ಈ ಗ್ರಾಮ ಪಂಚಾಯತ್ ಒಂದು ದೂರಿದೆ, ಕೆಲವೊಂದು ಅಭಿವೃದ್ಧಿ ಕೆಲಸ ಮಾಡಕ್ಕಾಗ್ತಿಲ್ಲ, ಅನುದಾನ ಬರ್ತಾ ಇಲ್ಲ. ಪಂಚಾಯತ್ ಅಲ್ಲಿ ಕೂಡ ನಿಮಗೆ ವರ್ಷಕ್ಕೆ ಬರುವಂತದ್ದು 1 ಲಕ್ಷ ಮಟ್ಟದಲ್ಲಿ ಒಂದು ಅನುದಾನ ಬರ್ತಾ ಇದೆ. ಇನ್ನೊಂದು ಶಾಸಕರ ಅನುದಾನ ಕೂಡ ಅವರಿಗೆ ಕೂಡ ಬಿಡುಗಡೆ ಆಗದೆ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ. ಇದೀಗ ಬೇರೆ ಮಳೆಗಾಲ, ಅನೇಕ ಕಡೆ ಸೇತುವೆ ನಿರ್ಮಾಣ ಆಗಿರ್ಬೋದು, ಆಮೇಲೆ ಚರಂಡಿ ಕೆಲಸ ಎಲ್ಲ ಕೂಡ ಆಗ್ತಾ ಇದೆ. ಎಲ್ಲ ದೂರ ನಿಮ್ಗೆ ಬರುತ್ತೆ ಜನರಿಂದ, ನಿಮ್ ಮೇಲೆ ನಿಮ್ಗೆ ಬೈಗಳು ಸಿಗುತ್ತೆ. ಆದ್ರೆ ನಿಜವಾದ ವಿಷಯ ಏನಿಲ್ಲ ಅಂತ. ಈಗ ನಾವು ಇಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಇರೋದು, ನಾವು ಪ್ರತಿಯೊಂದು ಬಡವರಾಗ್ಲಿ ಯಾರೇ ಆಗ್ಲಿ ಅವ್ರ ಮನೆಗೆ ಹೋಗಿ ಆ ಮಾರ್ಗದಲ್ಲಿ ನಡೆಯುವುದಂದ್ರೆ ಅದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತೆ ಸದಸ್ಯರು. ಹಾಗಾಗಿ ಅವರಿಗೆ ಎಲ್ಲಾ ವಿಷಯವೂ ಅದು ಗೊತ್ತಿರ್ತದೆ ಏನ್ ಪರಿಸ್ಥಿತಿ ಅಂತೇಳಿ. ನಾವು ಆದಷ್ಟು ಜನರಿಗೆ ಮನವರಿಕೆ ಮಾಡ್ತೇವೆ. ನಮ್ಗೆ ಸರ್ಕಾರದಿಂದ ಏನು ಬರ್ತಾ ಇಲ್ಲ, ಏನಿದ್ರು ಸಹ ನಾವು ಪಂಚಾಯತ್ ನಿಧಿಯಿಂದ ಹೆಚ್ಚುವರಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುದಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತೇವೆ. ಹಾಗೆ ಇವತ್ತಿನ ಒಂದು ಪ್ರತಿಭಟನೆ ಶಾಸಕರನ್ನು ಕರೆದು ಜನರ ಮನಸ್ಸಿಗೆ ನಾವು ಏನಾಗಿದೆ, ಏನು ನಮ್ಗೆ ಯಾಕೆ, ಕೆಲವರಿಗೆ ಇದು ವಿಷಯ ಗೊತ್ತಿರುವುದಿಲ್ಲ, ಅದನ್ನು ನಾವು ಈ ಜನಸಾಮಾನ್ಯರಿಗೆ ತಿಳಿಸುವ ಒಂದು ಇವತ್ತು ಪ್ರತಿಭಟನೆ ಮಾಡಿ ಅವರಿಗೆ ತಿಳಿಸುವ ಕೆಲಸವನ್ನು ಸರ್ಕಾರದಿಂದ ನಮ್ಗೆ ಏನು ಬರ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಒಂದಲ್ಲ, ರಾಜ್ಯ ಸರ್ಕಾರ ನಮ್ಗೆ ಏನಾದ್ರೂ ಕೊಡ್ಲಿ, ಮಾರ್ಗ ಆಗ್ಲಿ. ಈಗ ನಾನು ಎಷ್ಟೋ ಸಲ ಶಾಸಕರ ಹತ್ರ ಇದ್ರ ನನ್ನ ಮಹಿಳೆ ಸದಸ್ಯರು ಇದ್ದಾರೆ, ಅವರಿಗೂ ತೊಂದರೆ ಆಗ್ತದೆ. ಮಹಿಳೆಯರು ಹೋಗುವಾಗ ಯಾಕಂದ್ರೆ ಜನಸಾಮಾನ್ಯ ಸಿಗೋದು ನಾವು ಅವ್ರು ಯಾರು ಸಿಗುದಿಲ್ಲ. ಹಾಗಾಗಿ ನಮ್ಗೆ ಸಮಸ್ಯೆ ಬರ್ತದೆ. ಅದಕ್ಕೆ ಇದು ಪಂಚಾಯತ್ ಹೋರಾಟವನ್ನು ಮಾಡಿ ನಮ್ಗೆ ಒಂದು ಅನುದಾನ ಸಿಗ್ಬೇಕು. ಮಾರ್ಗದಲ್ಲಿ ಹೋಗುವಾಗ ನಮ್ಗೆ ಜನರು ಮಾಡಿದ್ದಾರೆ ಕೆಲಸ, ಹಾಗೆ ಇಲ್ಲ, ಅಥವಾ ಅವರು ಎಲ್ಲ ಆಲೋಚನೆ ಮಾಡ್ತಾರೆ ನಾವು ಹೇಳಲೇ ಇಲ್ಲ, ಅಲ್ಲಿ ಈ ವಿಷಯವೇ ಮುಟ್ಟಿಸ್ಲಿಲ್ಲ ಅಂತ ಆಗ್ತದೆ. ನಾವು ಪ್ರತಿಯೊಂದು ವಿಷಯವನ್ನು ಮುಟ್ಟಿಸ್ತೇವೆ ಅಲ್ಲಿ, ಅವ್ರು ನಮ್ಗೆ ಕೊಡ್ಬೇಕು. ಯಾಕೆಂದ್ರೆ ನಾವು ಇರುವುದು ಗ್ರೌಂಡ್ ಲೆವೆಲ್ ಅಲ್ಲಿ, ಇಲ್ಲಿ ನಾವು ಮನೆಗೆ ಹೋಗ್ಬೇಕು. ಸೀದಾ ಸಂಪರ್ಕ ನಮ್ಮಲ್ಲಿ ಇರುವುದು ಜನರದ್ದು. ಹಾಗಾಗಿ ರಾಜ್ಯ ಸರ್ಕಾರ ಇದಕ್ಕೆಲ್ಲಾ ಸಹಕಾರನ ಕೊಡ್ಬೇಕು. ಇಲ್ಲದ್ರೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿಂದ ಇಳ್ದು ಹೋಗ್ಬೇಕು ಅವ್ರು ಅಷ್ಟೇ. ಯಾರಿಗೆ ಆಗ್ತದೆ ಅವ್ರು ಬಂದು ನಿಲ್ಲಿ.
ಅಷ್ಟೇ ಹೇಳ್ತಾ ಇದ್ದೇನೆ. ಹಾಗೆ ಅಕ್ರಮ ಸಕ್ರಮ ಆಗ್ಲಿ ನೋಡಿ ಎಷ್ಟು ಪ್ರಾಬ್ಲಮ್ ತಂದಿದ್ದಾರೆ. ಅದಕ್ಕೆ 9/11 ಎಲ್ಲವೂ ನಿಜವಾಗಿ ಪಂಚಾಯತಿಯಿಂದಾನೇ ಸ್ಟಾರ್ಟ್ ಆಗೋದು. ಹಾಗಾಗಿ ಪಂಚಾಯತಿಗೆ ಎಲ್ಲಾ ಸಹಕಾರವನ್ನು ಕೊಟ್ಟು ಮಾರ್ಗ ಆಗಲಿ, ಈಗ ನೋಡಿ PW ಮಾರ್ಗ ಆಗಲಿ, ಯಾವುದು ಸಹ ನೋಡಿ ಎಷ್ಟು ನೀರು ನಿಂತಿದೆ. ಅದನ್ನು ಹೇಳಿದ ಕೂಡಲೇ ಅವರಲ್ಲಿ ನಾವು ಏನ್ ಮಾಡ್ಲಿ, ಅನುದಾನವೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪಂಚಾಯತ್ ಕೂಡ ಅನೇಕ ಅಧಿಕಾರವನ್ನು ಕೂಡ ಅವರು ಕಿತ್ಕೊಂಡಿದ್ದಾರೆ. ಹೌದೌದು, ತುಂಬಾ ಅಧಿಕಾರಗಳನ್ನು ಅವರು ಎಲ್ಲ ಅವರೇ ಇದು ಮಾಡ್ತಿದ್ದಾರೆ. ಈಗ 9/11 ಅದು ಸಹ ಹೋಗ್ತಿದ್ದೆ. ಈಗ ನಮ್ಮಲ್ಲೇ ಬರುತ್ತಲ್ಲ ಜನರು, ನಾವು ಎಲ್ಲಿಗೆ ಹೋಗುದು, ನಮ್ಮಲ್ಲಿ ಕೇಳ್ತಾ ಮೂಡತ್ತ ಅಲ್ಲಿ ಎಲ್ಲ ಮೂಡ್ಬಿದ್ರೆಗೆಲ್ಲ ಹೋಗಿ ನಮ್ಗೆ ಮಾಡ್ಲಿಕ್ಕೆ ಆಗ್ತದ? ಜನರು ಹೆಚ್ಚು ಸಫರ್ ಆಗ್ತಾರೆ ನೋಡಿ. ಒಂದು ಕೆಲಸ ಪಂಚಾಯತಿಗೆ ಬರ್ಬೇಕಾದ್ರೆ ಅವರು ಒಂದು ದಿನದ ರಜೆ ಮಾಡಿಯೇ ಬರ್ಬೇಕಾಗ್ತದೆ. ಈಗ ಮೂಡಕ್ ಹೋಗ್ಬೇಕಾದ್ರೆ ದಿನ ರಜೆ ಮಾಡ್ಬೇಕಾಗ್ಬೋದು. ಯಾಕಂದ್ರೆ ನಾನು ಇಲ್ಲಿ ನಾವು ಈಗ ಸದಸ್ಯರು ಅಧ್ಯಕ್ಷರು ಇದ್ದ ಕಾರಣ ಈ ದಿನಕ್ಕೆ ಬನ್ನಿ ಅಥವಾ ಕಾಲ್ ಮಾಡಿ ನಾವು ಈ ದಿನಕ್ಕೆ ರಪ್ಪ ಬಂದು ನೀವು ಹಿಡ್ಕೊಂಡು ಹೋಗಿ ಮತ್ತೆ ನೀವು ಕೆಲ್ಸಕ್ಕೆ ಹೋಗ್ಬೋದು, ಹಾಗೆಲ್ಲ ನಾವು ಸಲಹೆ ಕೊಡ್ತೀವಿ. ಇಂಥ ಸಮಸ್ಯೆಗಳು ಬಂದ್ರೆ ಅವರಿಗೆ ತುಂಬಾ ರಜೆ ಮಾಡ್ಬೇಕಾಗ್ತದೆ, ತುಂಬಾ ಸಮಸ್ಯೆಗಳು ಬರ್ತದೆ. ಇದು ಗವರ್ಮೆಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಂತ ನಂದೊಂದು ವಿನಂತಿ. ಇನ್ನೊಂದು ಮೇಡಮ್, ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆ ತಂದಿದೆ. ಅದರ ಮುಖ್ಯವಾಗಿ ಮಹಿಳೆಯರಿಗೋಸ್ಕರ ಒಂದು ಗೃಹಲಕ್ಷ್ಮಿ ಯೋಜನೆ ಎಲ್ರಿಗೂ ತುಂಬಾ ಖುಷಿ ಆಯ್ತು. ಇನ್ನು ಪ್ರತಿ ತಿಂಗಳು ನಮ್ಗೆ 2,000 ರೂಪಾಯಿ ಬರುತ್ತೆ, ನಾವು ಬೇರೆಯವರಿಂದ ಕೈ ಚಾಚುವಂತ ಕೆಲಸ ಇಲ್ಲ ಅಂತ ಒಂದು ಬಹಳ ಖುಷಿಯಲ್ಲಿದ್ರು. ಇದೀಗ ಆ ಗ್ಯಾರಂಟಿ ಯೋಜನೆ ಏನಾಗಿದೆ ಮೇಡಮ್? ಗ್ಯಾರಂಟಿ ಯೋಜನೆಯಲ್ಲಿ ನಾನು ಈಗ ಬರುವಾಗ ಈ ಪ್ರತಿಭಟನೆ ಹೋಗ್ತಾ ಇದ್ದೇನೆ ಪ್ರತಿಭಟನೆ ಅಂತ ಒಂದು ಮಹಿಳೆ ನಮ್ಮಲ್ಲಿ ಕೆಲ್ಸಕ್ಕೆ ಬರ್ತಾರೆ ಸಾಮಾನ್ಯರು, ಅವ್ರು ಹೇಳಿದ ವಿಷಯ ಇದು. ನಾನು ಡೈರೆಕ್ಟ್ ಅವ್ರಿಗೆ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದ್ರು, ಎಂತ ಮೇಡಮ್ 3 ತಿಂಗಳಿಗೆ ಒಂದು ಸಲ ಹಾಕ್ತಾರೆ, ನೆಕ್ಸ್ಟ್ ಬಂತಲ್ಲ ಇನ್ನೇ ತೊಂದ್ರೆ ಇಲ್ಲ ಅಂತ ಹೇಳುವಾಗ ಇನ್ನು 3 ತಿಂಗಳಾಗುವಾಗ ಒಂದು ಸಲ ಹಾಕ್ತಾರೆ. ನೀವು ಲೆಕ್ಕ ಹಾಕಿ ವರ್ಷಕ್ಕೆ ಎಷ್ಟು ಸಲ ಹಾಕ್ಬಹುದು ಅವರು ಅಂತ ಹೇಳಿ. ವರ್ಷಕ್ಕೆ 12 ತಿಂಗಳಲ್ಲಿ ಅವರು 4-5 ತಿಂಗಳು ಹಾಕ್ತಾರೆ. ಇದು ಜನಸಾಮಾನ್ಯರಿಗೆ ಒಂದು ಸಲ ಬಿತ್ತಲ್ಲ, 2 ತಿಂಗಳು ಸ್ವಲ್ಪ ಇನ್ನು ಬರ್ಬಹುದು ಅಂತೇಳಿ. ಆಕ್ಚುಲಿ 3 ತಿಂಗಳದವರು 3-4 ತಿಂಗಳಾಗ ಒಂದು ಸಲ ಹಾಕಿ ಅವರನ್ನು ಖುಷಿ ಮಾಡಿ ಬಿಡ್ತಾರೆ. ಅದು ಸಮಸ್ಯೆ ಅವ್ರು ಹೇಳಿದ್ದಾರೆ. ಅಂದ್ರೆ ಈಗ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅವ್ರು, ನೋಡುವಾಗ ಹೀಗೆ ಆಗ್ತಾ ಇದೆ ಅಂತ. ನಮ್ಮೊಟ್ಟಿಗೆ ಕೆಲವರಿಗೆ ಸ್ವಲ್ಪ ವಿದ್ಯೆ ಸ್ವಲ್ಪ ಕಮ್ಮಿ ಇದ್ದವರಿಗೆ ಗೊತ್ತಾಗುದಿಲ್ಲ ಅದು ವಿಷಯ. ಆದ್ರೆ ನಮ್ಮ ಕೆಲಸ ಅವರು ಸರಿ ಅಬ್ಸರ್ವ್ ಮಾಡಿದ್ದಾರೆ. ಇದನ್ನು ಹೀಗೆ ಆಗ್ತಾ ಉಂಟು ನೋಡಿ ಪ್ರತಿಭಾ ಎಂತ. ಇವರು ಒಂದು ಕಡೆ ಪೂರ್ತಿ ಕೊಡುದಿಲ್ಲ, ಅದನ್ನು ತಗೊಳ್ಳೋದು ಕೆಲಸ ಇನ್ನು ಮಾಡ್ತಾನೆ ಇದ್ದಾರೆ ಡಬ್ಬಲ್ ಆಗಿ. ಸರಿ, ಥ್ಯಾಂಕ್ ಯು. ಓಕೆ, ಇಲ್ಲಿ ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು, ಮಂಡಲ ಉಪಾಧ್ಯಕ್ಷರಾಗಿರುವಂತಹ ಜಯಂತ್ ಕೋಟೆನ್ ಆಗಿರ್ಬೋದು, ಶಾಸಕರು ಎಲ್ಲರೂ ಹೇಳೋ ಪ್ರಕಾರ ಅಕ್ರಮ ಸಕ್ರಮ ಆಗಿರ್ಬೋದು, 9/11 ಕೆಲಸ ಆಗಿರ್ಬೋದು, ಎಲ್ಲವನ್ನು ಕೂಡ ಈ ಹಿಂದೆ ಹೇಗಿತ್ತು ಅದೇ ತರ ಮಾಡ್ಲಿ, ಎಲ್ಲವನ್ನು ಕೂಡ ನಿಯಮವನ್ನು ಬದಲಾಯಿಸಿ ಜನಗಳಿಗೆ ಕಷ್ಟ ಆಗುವಂತೆ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಗ್ರಾಮ ಪಂಚಾಯತ್ ಆ ಒಂದು ಅದರ ಅಡಿಯಲ್ಲಿ ಆಗ್ತಾ ಇತ್ತು. ಎಲ್ಲವೂ ಕೂಡ ಈಗ ಸರ್ಕಾರ ಎಲ್ಲ ಅಧಿಕಾರ ಕಿತ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಮೂಡದ ಮೂಲಕ ಕೆಲಸ ಆಗು ತುಂಬಾ ಡಿಲೇ ಆಗ್ತೇನೆ ಮತ್ತೆ ಎಲ್ಲ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಎಲ್ಲ ನಿಯಮವನ್ನು ಸಡಿಲಪಡಿಸಿಕೊಂಡು ಜನಗಳಿಗೆ ಅಗತ್ಯವಾಗುವಂತ, ಜನಗಳಿಗೆ ಹೆಲ್ಪ್ ಆಗುವಂತ ಕೆಲಸವನ್ನು ಮಾಡಲಿ ಅಂತ ಒತ್ತಾಯವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ಜೊತೆಗೆ ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ವೇಣೂರು, ಬೆಳ್ತಂಗಡಿ.